ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡ ಅವರು ಅನಾರೋಗ್ಯದ ನಿಮಿತ್ತ ಆಸ್ಪತ್ರೆಗೆ ದಾಖಲಾಗಿದ್ದು, ಇವರ ಆರೋಗ್ಯ ಚೇತರಿಕೆಗೆ ಗೊರವನಹಳ್ಳಿ ಶ್ರೀ ಕ್ಷೇತ್ರದಲ್ಲಿ ಮೃತ್ಯುಂಜಯ ಹೋಮ ಮಾಡಲಾಗಿದೆ. ಎಚ್.ಡಿ. ದೇವೇಗೌಡ ಅಭಿಮಾನಿ ಬಳಗದಿಂದ ಮಹಾಲಕ್ಷ್ಮಿಗೆ ವಿಶೇಷ ಪೂಜೆ ನೆರವೇರಿದ್ದು, ನೂರಾರು ಜನರು ಮಾಜಿ ಪ್ರಧಾನಿಗಳ ಆರೋಗ್ಯ ಶೀಘ್ರವೇ ಚೇತರಿಕೆ ಕಾಣಲಿ ಎಂದು ಪ್ರಾರ್ಥಿಸಿದ್ದಾರೆ. ಈ ವೇಳೆ ಯಲೆರಾಂಪುರ ಶ್ರೀಮಠದ ಡಾ ಹನುಮಂತ ಸ್ವಾಮೀಜಿ, ಕೋಲಾಳ ಜಿಲ್ಲಾ ಪಂಚಾಯತ್ ಸದಸ್ಯ ಶಿವರಾಮಯ್ಯ, ಮಾಜಿ ಶಾಸಕ ಪಿ.ಆರ್. ಸುಧಾಕರ್ ಲಾಲ್ ಸೇರಿದಂತೆ ಅನೇಕರು ಭಾಗಿಯಾಗಿದ್ದರು. ಸರಿ ಇಲ್ಲ ಕಾರಣ ಒಳ್ಳೆಯದಾಗಲಿ ಅಂತ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ನಮ್ಮ ಸಾಹೇಬ್ರ ನೇತೃತ್ವದಲ್ಲಿ ಸ್ವಾಮೀಜಿಯವರ ಸಾನ್ನಿಧ್ಯದಲ್ಲಿ ಅಪ್ಪಾಜಿಯವರು ಕುಟುಂಬಕ್ಕಾಗಿ ಬರಲಿ ಅಂತ. ಮಣ್ಣಿನ ಮಗ ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರು ಮತ್ತು ಅವರ ದಂಪತಿಗಳಿಗೆ ಕೊರೋನಾ ಕೋವಿಡ್-19 ಆಸ್ಪತ್ರೆಗೆ ದಾಖಲಾಗಿದ್ದರು. ಈಗಾಗಲೇ ಅವರು ಡಿಸ್ಚಾರ್ಜ್ ಆಗಿ ಬಂದಿದ್ದಾರೆ. ಅವರ ಆರೋಗ್ಯ ಚೇತರಿಸಲಿ. ಬಹುಶಃ ದೇಶ, ನಾಡಿನಲ್ಲಿ, ರಾಜ್ಯದಲ್ಲಿ ಏನಾದರೂ ದಣಿವರಿದೆ, ರೈತರ ಬಗ್ಗೆ ಅಹರ್ನಿಶಿ ದುಡಿತಾ ಇರ್ತಾರೆ. ಅವರ ತುಳಿತಕ್ಕೆ ಎಲ್ಲಿ ನೊಂದಂಥವರ ಬಿದ್ದಂಥವರ ಧ್ವನಿಯಾಗಿರುವಂಥ ಎಚ್.ಡಿ. ದೇವೇಗೌಡರು ಮತ್ತು ಅವರ ಕುಟುಂಬ ಶೀಘ್ರ ಗುಣಮುಖರಾಗಲಿ ಅಂತೇಳಿ ಈ ಭಾಗದ ಮಾಜಿ ಶಾಸಕರಂಥ ಸುಧಾಕರ್ ಲಾಲ್ ಮತ್ತು ಕೋಲಾರ ಜಿಲ್ಲಾ ಪಂಚಾಯತ್ನ ಸದಸ್ಯರಂಥ ಶಿವರಾಮಯ್ಯನವರು, ಪ್ರೇಮ ಮಾಲಿಂಗಪ್ಪನವರು ಮತ್ತು ನಗರ ಗ್ರಾಮ ಪಂಚಾಯತಿಯ ಸದಸ್ಯರು ಪಕ್ಷಾತೀತವಾಗಿ ರೈತ ಮುಖಂಡರು ಬಂದಿರುವುದು ನಾಡಿನ ಪ್ರಸಿದ್ಧ ಪುಣ್ಯಕ್ಷೇತ್ರಗಳಲ್ಲಿ ಒಂದಾದಂಥ